ಕೊಣಜೆ ಕಮಲ ಪದವಿನ ನಿಸರ್ಗದಲ್ಲಿ ಬಿಜೆಪಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನೂತನ ಚುನಾವಣೆ ಕಾರ್ಯಾಲಯ ಉದ್ಘಾಟನೆಗೊಂಡಿತು. ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನೂತನ ಚುನಾವಣೆಯ ಕಾರ್ಯಾಲಯವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಜಗತ್ತಿನ ಮೊದಲ ಸ್ಥಾನಕ್ಕೆ ಭಾರತ ಏರುತ್ತಿದ್ದು ಪ್ರತಿಯೊಂದರಲ್ಲಿಯೂ ಪೈಪೋಟಿ ಕೊಡುವ ದೇಶವಾಗಿ ಪರಿವರ್ತಿತವಾಗುತ್ತದೆ. ಅದಕ್ಕೆಲ್ಲ ಕಾರಣವಾಗಿದ್ದು ಜಗತ್ತು ಮೆಚ್ಚಿದ ನಾಯಕ ನರೇಂದ್ರ ಮೋದಿ ಎಂದು ಹೇಳಿದರು. ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ 1 ಲಕ್ಷ ರೂಪಾಯಿಗಳ ಘೋಷಣೆ ಮಾಡಿದ್ರಲ್ಲ. ಲಸಿಕೆ ಸ್ವಾಮಿ, ನಿಮ್ಮ ಕಾಲಘಟ್ಟದಲ್ಲಿ ಮಲೇರಿಯಾ ಬಂದಿತ್ತು, 60 ವರ್ಷದವರೆಗೆ ಲಸಿಕೆ ಮಾಡ್ಲಿಕ್ಕೆ ಆಗಲಿಲ್ಲ. ನಿಮ್ಮ ಕಾಲಘಟ್ಟದಲ್ಲಿ ಪೋಲಿಯೋ ಬಂದಿತ್ತು, ಲಸಿಕೆಯನ್ನು ಕೊಡ್ಲಿಕ್ಕೆ ಆಗಲಿಲ್ಲ. ನಿಮ್ಮ ಕಾಲದಲ್ಲಿ ಡೆಂಗ್ಯೂ ಬಂದಿತ್ತು, ಲಸಿಕೆ ನಿರ್ಮಾಣ ಮಾಡ್ಲಿಕ್ಕೆ ಆಗಲಿಲ್ಲ. ನಿಮ್ಮ ಕಾಲಘಟ್ಟದಲ್ಲಿ ಚಿಕನ್ ಗುನ್ಯಾ ಬಂತು, ಲಸಿಕೆ ಹುಡುಕಿಲ್ಲ. ಆದರೆ 1 ವರ್ಷದಲ್ಲಿ ಈ ದೇಶದಲ್ಲಿ 100 ಕೋಟಿ ಜನರಿಗೆ ಕೋವಿಡ್ನ ಲಸಿಕೆಯನ್ನು ಕೊಟ್ಟ ಪ್ರಧಾನಮಂತ್ರಿ ಇದ್ರೆ ನರೇಂದ್ರ ಮೋದಿ. ಉಚಿತವಾಗಿ 100 ಕೋಟಿ ಲಸಿಕೆಯನ್ನು ಕೊಟ್ಟರಲ್ಲ. ಈ ಸಂದರ್ಭದಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಮೂಡಬಿದ್ರೆ, ರಾಜ್ಯ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಡ್, ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಿತಿನ್ ಕುಮಾರ್, ವಿಧಾನ ಪರಿಷತ್ನ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಮೊದಲಾದವರು ಉಪಸ್ಥಿತರಿದ್ದರು. ಒಂದು ಪಾರ್ಟಿದ ಕಚೇರಿ ಇತ್ತಾಯ ಪೆಟ್ಟಿಗೆ ಅಥವಾ ಪಾರ್ಟಿ ವಾಸ್ತುದ ಪ್ರಕಾರ ಇತ್ತಾಯ ಪೆಟ್ಟಿಗೆ ಅಥವಾ ಪಾರ್ಟಿಡ ನಂಗೆ ಮಾಡೋ ಪ್ರಯೋಜನ ಪೂರ ವ್ಯವಸ್ಥೆ ಇತ್ತಾಯ ಪೆಟ್ಟಿಗಳ ಅಯ್ಯರ್ಗೆ ನಮ್ಮ ರಾಜಕೀಯವಾದ ಆ ರೀತಿಯ ಒಂದು ಫಲಿತಾಂಶದ ಗೆತ್ತಲು ಸಾಧ್ಯ ಆಗ್ಬೇಕು. ಆನೆ ನಮ್ಮ ರಾಜಕೀಯ ಪಾರ್ಟಿದ ಒಂದು ಫಲಿತಾಂಶ ಬರಡು ಪಟ್ಟ ರಾಜಕೀಯ ಕ್ಷೇತ್ರ ನಮ್ಮ ಸ್ಪರ್ಧೆ ಮಾಲ್ಪಡು, ಆ ಸ್ಪರ್ಧೆಗೆ ನಮ್ಮ ಗೆಲ್ಪಡು. ಅಪ್ಪಗ ನಮ್ಮ ಪಾರ್ಟಿದ ಸಾಧನೆ ನಂಗೆ ತೋಯ್ತು ಬರೋ ಸಾಧ್ಯ. ಅದಕ್ಕೋಸ್ಕರ ಇನ್ನು ಮಾಂತ ನಮ್ಮ ಮಾಂತರಲ್ಲ, ಇದು ಎಲ್ಲರದ್ದು ಬದಲು ಪ್ರತಿಯೊಲ್ಲ ನಮ್ಮ ಮಾಂತರಲ್ಲ ಲೆಕ್ಕ ಗುಜ್ಜದ್ರ ನರಬಂದು ಆಟ ಒಂದು ಸಂಘಟಿತ ಶಕ್ತಿದ ಮೂಲಕ ನಮ್ಮನ್ನು ವ್ಯಕ್ತಿಯ ಅಥವಾ ಒಂದು ಶಕ್ತಿ ಆತ ಆ ಸಂಘಟನೆ ನಿರ್ಮಾಣ ಮಾಡ್ತಾರೆ. ಆ ಸಂಘಟನೆ ದುಂಬುತ ಪ್ರತಿಯೊಂದು ಚುನಾವಣೆ ಯಶಸ್ವಿ ಆತ ಗೆಲುಪು ರಂಜನೆ ಒಂದು ಕೆಲಸ ನಮ್ಮ ಮಾತ ಮಾಡ್ಕೊಡೋ.